2014 ಮತ್ತು 2016 ನಡುವೆ ಹಲವಾರು ಬಾರಿ ಕ್ರೈಸ್ತ ಸನ್ಯಾಸಿನಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಹೊತ್ತಿರುವ ಬಿಷಪ್ ಫ್ರಾಂಕೋ ಮುಳೈಕಲ್ ಅವರನ್ನು ಕೇರಳದ ನ್ಯಾಯಾಲಯ ನಿರ್ದೋಷಿ ಎಂದು ಹೇಳಿದೆ. 2014 ಮತ್ತು 2016 ನಡುವೆ ಹಲವಾರು ಬಾರಿ ಕ್ರೈಸ್ತ ಸನ್ಯಾಸಿನಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಹೊತ್ತಿರುವ ಬಿಷಪ್ ಫ್ರಾಂಕೋ ಮುಳೈಕಲ್ ಅವರನ್ನು ಕೇರಳದ ನ್ಯಾಯಾಲಯ ಖುಲಾಸೆಗೊಳಿಸಿದೆ. ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಜಿ ಗೋಪಕುಮಾರ್ ಅವರು ಫ್ರಾಂಕೋ ಮುಳೈಕಲ್ ಮೇಲಿದ್ದ ಆರೋಪಗಳನ್ನು ರದ್ದುಗೊಳಿಸಿದರು. ಏನಿದು ಪ್ರಕರಣ ಎಂದು ನೋಡುವುದಾದ್ರೆ, ಮೇ 5, 2014 ಬಿಷಪ್ ಕುಲವಿಲಂಗಾಡ್ ಕಾನ್ವೆಂಟಿಗೆ ಭೇಟಿ ನೀಡಿದ್ದರು ಮತ್ತು ರಾತ್ರಿಯಲ್ಲಿ ತನ್ನ ಕೋಣೆಗೆ ಕರೆದು ತನ್ನೊಂದಿಗೆ ಅಸಹಜ ಲೈಂಗಿಕತೆ ನಡೆಸುವಂತೆ ಒತ್ತಾಯಿಸಿದರು ಎಂದು 45 ವರ್ಷದ ಸನ್ಯಾಸಿನಿ ತನ್ನ ದೂರಿನಲ್ಲಿ ತಿಳಿಸಿದ್ದಾರೆ. 2014 ರಿಂದ 2016 ಅವಧಿಯಲ್ಲಿ ಬಿಷಪ್ ತನ್ನ ಮೇಲೆ 13 ಬಾರಿ ಅತ್ಯಾಚಾರ ಎಸಗಿದ್ದಾರೆ ಎಂದು ಸನ್ಯಾಸಿನಿ ಆರೋಪಿಸಿದ್ದರು. ದೂರಿನ ಬೆನ್ನಲ್ಲೇ ಹಲವು ಸನ್ಯಾಸಿನಿಯರು, ಕಾರ್ಯಕರ್ತರು, ರಾಜಕೀಯ ಮುಖಂಡರು ಮುಳೈಕಲ್ ಬಂಧನಕ್ಕೆ ಆಗ್ರಹಿಸಿದ ಕಾರಣ 2018 ಬಂಧಿಸಲಾಯಿತು. ಮೇ 5, 2014 ಸನ್ಯಾಸಿನಿ ತನ್ನ ಮೇಲೆ ಮೊದಲ ಬಾರಿ ಅತ್ಯಾಚಾರವೆಸಗಿರುವುದಾಗಿ ಹೇಳಿಕೊಂಡ ದಿನವೇ ತಾನು ಕುರವಿಲಂಗಾಡ್ನಲ್ಲಿರುವ ಕಾನ್ವೆಂಟ್ನಲ್ಲಿ ಉಳಿದುಕೊಂಡಿಲ್ಲ ಎಂದು ಮುಳಕ್ಕರ್ ಹೇಳಿಕೊಂಡಿದ್ದರು. ನಾನು ಕಾನ್ವೆಂಟಿಗೆ ಮಾತ್ರ ಭೇಟಿ ನೀಡಿದ್ದೇನೆ ಮತ್ತು ಮುತ್ತಲಕೋಡಂನಲ್ಲಿರುವ ಮತ್ತೊಂದು ಕಾನ್ವೆಂಟ್ನಲ್ಲಿ ಉಳಿದುಕೊಂಡಿದ್ದೇನೆ ಎಂದು ಅವರು ಸಮರ್ಥಿಸಿಕೊಂಡರು. ಆರೋಪಗಳನ್ನು ನಿರಾಕರಿಸುವ ಸಂದರ್ಭದಲ್ಲಿ ಮುಳಕ್ಕಲ್ ಸನ್ಯಾಸಿನಿಯು ತನ್ನ ಪತಿಯೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು ಮಹಿಳೆಯೊಬ್ಬರು ದೂರಿದ ನಂತರ ಅವರ ವಿರುದ್ಧ ಆಂತರಿಕ ತನಿಖೆಗೆ ಆದೇಶಿಸಲಾಗಿದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.